ಸ್ನೇಹಿತರೆ ನಮಸ್ತೆ. ಅಹೋರಾತ್ರ ಮತ್ತು ವೃಕ್ಷ ರಕ್ಷಣಾ ತಂಡ ಇವತ್ತು ಒಂದು ಕಂಪ್ಲೇಂಟ್ ಮಾಡಿ ನಮಗೆ ನೋಟಿಸ್ ಕೊಟ್ಟಿದೆ. ರಾಷ್ಟ್ರ ರಕ್ಷಣಾ ಪಡೆಗೆ ಒಂದು ನೋಟಿಸ್ ಕಳಿಸಿದ್ದಾರೆ. ಮರಗಳನ್ನು ಕಡಿತಿದ್ದಾರೆ, ಮರಗಳನ್ನು ಇವರು ನಾಶ ಮಾಡ್ತಿದ್ದಾರೆ, ದಯವಿಟ್ಟು ಇವ್ರ ಮೇಲೆ FIR ಹಾಕಬೇಕು ಅಂತ ಹೇಳಿ ತುಂಬ ಫೋರ್ಸ್ ಮಾಡಿ ಇಲ್ಲಾಂದರೆ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ನಾಗರಕಟ್ಟೆಯನ್ನು ಉಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅಹೋರಾತ್ರ ಅವರೇ, ದಯವಿಟ್ಟು ಎಲ್ಲಿದ್ರು ಬನ್ನಿ, ಈ ಸ್ಥಳಕ್ಕೆ ಬಂದು ಈ ಸ್ಥಳದ ಮಾಹಿತಿಯನ್ನು ಸಂಪೂರ್ಣವಾಗಿ ವೀಕ್ಷಿಸಿ, ಈ ಸ್ಥಳ ಹೇಗಿತ್ತು 1.5-2 ತಿಂಗಳ ಹಿಂದೆ, ಈಗ ಹೇಗಾಗಿದೆ, ಮರಗಳ ರಕ್ಷಣೆ ಇಲ್ಲಿ ಎಷ್ಟಾಗಿದೆ, ಯಾವ್ದು ರೀತಿಯಾಗಿದೆ ಅನ್ನೋದನ್ನು ನೀವು ನೋಡಬೇಕು. ಅಹೋರಾತ್ರ ಅವರೇ, ಯಾಕೆ ನೀವು ಪದೇ ಇದು 4ನೇ ವಿಡಿಯೋ ನನ್ನ ವಿರುದ್ಧ ನೀವು ಮಾಡ್ತಾರೆ? ನಾನು ನಿಮ್ಮ ವಿರುದ್ಧ ಮಾತಾಡಿಲ್ಲ. ಪರ್ಸ್ನಲಿ ನಿಮ್ಮ ಯಾರೋ ಹೆಣ್ಮಕ್ಳು ಫೋನ್ ಮಾಡಿ ಯಾರೋ ನಮ್ಮ ಹುಡುಗ ಯಾರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಾತಾಡಿದ್ದಾನೆ ಅಂತ ಯಾವಾಗಲೂ ಮಾತಾಡಲಿಲ್ಲ. ನಾನು ಸುಮ್ಮನೆ ಇದ್ದೆ. ಯಾಕೆ ಗೊತ್ತಾ? ನಿಮ್ಮ ಬಾಯಲ್ಲಿ ಬರೋ ಮಾತಿಗೆಲ್ಲ ನಾವು ನಿಮಗೆ ಬೆಲೆ ಕೊಡೋದು, ನಿಮ್ಮಲ್ಲಿರೋ ಜ್ಞಾನಕ್ಕೆ ಬೆಲೆ ಕೊಡ್ತೇವೆ ನಾವು. ಇವತ್ತಿಗೂ ಅತಿಶಯೋಕ್ತಿ ಅಲ್ಲ, ವಿಕೆಟ್ ಹಿಡಿಯೋ ಅವಶ್ಯಕತೆ ಇಲ್ಲ, ನೇರವಾಗಿ ಹೇಳ್ತೀನಿ, ನಿಮ್ಮಲ್ಲಿರೋ ಜ್ಞಾನಕ್ಕೆ ನಾವು ಬೆಲೆ ಕೊಡ್ತೀವಿ ರೀ. ಬಾಯಿಗೆ ಬಂದಂಗೆ ಮಾತಾಡಿಕೊಂಡು ಒಂದು ಹಿಂದೂ ದೇವಾಲಯವನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಎಲ್ಲೋ ಕಾರ್ನಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ಅಥವಾ ಯಾರೋ ಹೇಳಿದ್ರೆ ಆ ಮಾತುಗಳಿಗೆ ನೀವೇನಾದರೂ ಇನ್ಫ್ಲೂಯೆನ್ಸ್ ಆದರೆ ಅದು ನಮ್ಮ ತಪ್ಪಲ್ಲ. ನೇರವಾಗಿ ಸ್ಪಾಟಿಗೆ ಬರ್ರಿ. ಇದೊಂದು ಕಟ್ಟೆ ಕಟ್ಟಿಸ್ಲಿಕ್ಕೆ ರೀ, ಈ ಮರ ರಕ್ಷಣೆ ಮಾಡಲಿಕ್ಕೆ ಈ ಕಟ್ಟೆ ಕಟ್ಟಿಸ್ಲಿಕ್ಕೆ ಖರ್ಚು ಎಷ್ಟು ಮಾಡಿದ್ದೀವಿ ಗೊತ್ತಾ? ನಾವು ಈ ಮಣ್ಣು ಎಲ್ಲಿಂದ ತರ್ಸಾಕಿದ್ದೀವಿ ಗೊತ್ತಾ? ಇದಕ್ಕೆ ಒಳಗಡೆ ಗೊಬ್ಬರ ಎಷ್ಟು ತರ್ಸಾಕ್ಸಿದ್ದೀವಿ ಗೊತ್ತಾ? ಇದು ಒಂದು ಮರ, ಅದು ಒಂದು ಮರ. ಎಲ್ಲೋ ಕುಳಿತು ವೃಕ್ಷ ತಂಡ ಅಂತ ಕಟ್ಟೋದಲ್ಲ. ಎಷ್ಟು ಗಿಡಗಳನ್ನು ಕಟ್ಟಿದ್ದೀರಾ, ಎಷ್ಟು ಗಿಡಗಳನ್ನು ನೆಟ್ಟಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ವೃಕ್ಷ ರಕ್ಷಾ ತಂಡ ಬೆಳೆಯುತ್ತೆ. ನೀವು ಸುಮ್ಮನೆ ಈ ಅಲಿಗೇಷನ್ ಮಾಡ್ಕೊಂಡು ಮಾಡೋದಲ್ಲ. ಬನ್ನಿ, ಈ ಗಿಡ ಎಲ್ಲಿಂದ ತಂದ್ವಿ? ಇದೇ ನಾಗರಕಟ್ಟೆಯಲ್ಲಿ ಬೆಳೆಸಿದಂಥ ವೃಕ್ಷ ಇದು. ಅಹೋರಾತ್ರ ಅವರೇ, ಇದೇ ನಾಗರಕಟ್ಟೆಯಲ್ಲಿ ಇಲ್ಲದೆ ಇದ್ದಂಥ ಈ ಬೇವಿನ ಮರವನ್ನು ತಂದು ಅದಕ್ಕೊಂದು ಕಟ್ಟೆ ಕಟ್ಟಿ ಎಷ್ಟು ಖರ್ಚು ಮಾಡಿರಬೇಕು ನಾವ್ಯಾವತ್ತೂ ಹೇಳ್ಕೊಳ್ಳಿಲ್ಲ ನಿಮ್ಮಾಗೆ. ಇಷ್ಟೇ ಅಲ್ಲ, ಬನ್ನಿ, ಬರೀ ಬಾಯಿ ಮಾತಿಗೆ ಮಾತಾಡೋದಲ್ಲ. ದಯವಿಟ್ಟು ನಾನು ಕೇಳ್ಕೊಳ್ತೀನಿ, ನಿಮ್ಮಲ್ಲಿರೋ ಜ್ಞಾನಕ್ಕೆ ಒಂದು ಬೆಲೆಯನ್ನು ನಾವು ಮೊದಲಿಂದನೂ ಕೊಡ್ತಾ ಇದ್ದೀವಿ. ನಾವು ಮಾತ್ರ ಅಲ್ಲ, ಈ ಒಂದು ಕಟ್ಟೆನ ಇಲ್ಲಿ ಗ್ಯಾಪ್ ಬಿಟ್ಟು ಯಾಕೆ ಗಿಡ ನೆಟ್ಟಿದ್ವಿ? ಎಲ್ಲೋ ಕೂತ್ಕೊಂಡೇನ್ರಿ ಮಾತಾಡೋದು? ಬನ್ನಿ ಸ್ಪಾಟಿಗೆ. ಬರೀ ಮಣ್ಣಿಗೆ ಎಷ್ಟು ಖರ್ಚು ಮಾಡಿದೀವಿ ಗೊತ್ತಾ? ನಾವು ಒಂದು ಲೋಡ್ ಮಣ್ಣನ್ನು ತರಿಸ್ಲಿಕ್ಕೆ ಯುವ ಬ್ರಿಗೇಡ್ ಎಷ್ಟು ಕಷ್ಟಪಟ್ಟಿದೆ ಅಂತ ಗೊತ್ತಾ ನಿಮಗೆ? ರಾತ್ರಿ 1:30-2 ಗಂಟೆಯಲ್ಲಿ ಯುವ ಬ್ರಿಗೇಡ್ನ ಕಾರ್ಯಕರ್ತರು ಕಷ್ಟಪಟ್ಟು ಇಲ್ಲಿಗೆ ಮಣ್ಣನ್ನು ತಂದಿದ್ದಾರೆ. ತಂಡಗಳ ಬಗ್ಗೆ ಗೊತ್ತಿದ್ರೆ, ಆ ತಂಡಗಳ ಬಗ್ಗೆ ಶ್ರಮ ಗೊತ್ತಿದ್ರೆ ಮಾತ್ರ ಮಾತಾಡಬೇಕು. ನೀವು ಎಲ್ಲೋ ಕೂತ್ಕೊಂಡು ಯಾರ ಬಗ್ಗೆ ನಾವು ಮಾತಾಡಬೇಕಾದ್ರೆ ನೀವು ಏನು ದೊಡ್ಡದಾಗಿ ಹೆಣ್ಣು ನಿಂದಕ ಅಂತ ಕೊಟ್ಬಿಡೋದು ಬಿರುದು. ನೀವೇನು ಬಿರುದು ಕಂಪ್ನಿ ಇಟ್ಕೊಂಡಿದ್ದೀರೇನ್ರಿ? ಎಷ್ಟು ವೃಕ್ಷಗಳನ್ನು ಹಾಕಿದ್ದೀರಾ? ಬನ್ನಿ, ನಾನು ತೋರಿಸ್ತೀನಿ. ಆನ್ ಫೀಲ್ಡ್ ವರ್ಕ್ ಮಾಡಿರಬೇಕು. ಯಾರಾದರೂ ಬಂದು ಪುನೀತ್ ಕೆರಳಿ ಬರೀ ಲೈವಲ್ಲಿ ಕೂತ್ಕೊಂಡು ಮಾತಾಡ್ತೀಯಲ್ಲ, ಏನೋ ಮಾಡಿದೀಯಾ ಅಂತ ಕರ್ಕೊಂಬಂದು ತೋರಿಸೋಂಗಿರಬೇಕು ಕೆಲಸ. ನಾವೇನು ಮಾತಾಡ್ತೀವೋ ಆ ಮಾತುಗಳು ಇಲ್ಲಿ ನಡೆದಿರ್ಬೇಕು. ಅಹೋರಾತ್ರ ಅವರೇ, ಇವತ್ತು ನಿಮ್ಮ ಮೇಲೆ ಒಂದು ಗೌರವ ಇದೆ, ನಿಮ್ಮಲ್ಲಿರೋ ಜ್ಞಾನಕ್ಕೆ. ಪದೇ ಹೇಳ್ತೀನಿ ಅದನ್ನು. ಆ ಜ್ಞಾನವನ್ನು ಬಿಟ್ಟು ನಾನು ಬುದ್ಧಿವಂತ ಅಂದಲೇ ಆ ಬುದ್ಧಿವಂತನದಲ್ಲಿ ಏನಾದರೂ ದುರಹಂಕಾರ ಇದ್ದರೆ, ಎಲ್ಲ ನಾನು ಹೇಳಿದ್ದೇ ಸರಿ ಅನ್ನೋ ದುರಹಂಕಾರ ಇದ್ದರೆ, ನಾವ್ಯಾವತ್ತೂ ಪ್ರೀತಿ ಕಮ್ಮಿ ಮಾಡೋದಿಲ್ಲ, ನಾವ್ಯಾವತ್ತೂ ನಿಮಗೆ ಅವಮಾನ ಮಾಡೋದಿಲ್ಲ. ಆದರೆ ನಿಮಗೆ ನೀವೇ ಅವಮಾನ ಮಾಡ್ಕೊಳ್ತೀರ ಅಷ್ಟೇ, ಆಯಿತಾ? ಯಾವನಿಗೋ ಬೆಲೆ ಕೊಡು, ಯಾವನಿಗೋ ಬೆಲೆ ಕೊಡು ಅಗತ್ಯ ಈ ಪುನೀತ್ ಕೆರಳಿಗಿಲ್ಲ ರೀ. ನೀವು ಕೇಳಿ ಬೆಲೆನ ಕೊಡ್ತೀವಿ. ಯಾಕೆ ಅಂತ ಅಂದರೆ ನೀವೇನಾದ್ರು ಒಂದು ಸ್ವಲ್ಪ ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ. ಯಾವನೋ ವಿಚಾರ ತಿಳ್ಕೊಳ್ದೆ ಇರೋನು ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದರೆ ಅವನಿಗೆ ಅವ್ವ ಅಪ್ಪ ಅನ್ನೋ ಸೀನ್ ಇಲ್ಲ. ಅವನು ಯಾವ ಭಾಷೆಯಲ್ಲಿ ಉತ್ತರ ಕೊಡ್ತಾನೋ, ಅವನು ಯಾವ ಭಾಷೆಯಲ್ಲಿ ಪ್ರಶ್ನೆ ಮಾಡ್ತಾನೋ ಅದೇ ಭಾಷೆಯಲ್ಲಿ ಪ್ರಶ್ನೆ ಮಾಡ್ತೀವಿ ನಾವು. ಬನ್ನಿ, ಇದನ್ನು ಉಳಿಸ್ಕೊಂಡ್ವಲ್ಲ, ಹೆಂಗಾಗಿತ್ತು ಗೊತ್ತಾ ಇಲ್ಲಿದು? ಬನ್ನಿ, ನಾನು ಹಳೆ ತೋರಿಸ್ತೀನಿ. ಅಹೋರಾತ್ರ ಅವರೇ ನಿಮ್ಮಂಗೆ ಕುಟುಂಬ ಬೆಳೆಸ್ತಾ ಇಲ್ಲ ರೀ. ಕುಟುಂಬವನ್ನು ಪಣಕ್ಕಿಟ್ಟು ಬೆಳೆಸ್ತಾ ಇರೋದು ಇದೇ ವೃಕ್ಷವನ್ನು ಉಳಿಸ್ಕೊಳ್ಳೋದಕ್ಕೆ. ಇಲ್ಲಿ ಕಟ್ಟೆ ಕಟ್ಟಿ ಇಲ್ಲಿಗೆ ಮಣ್ಣು ತುಂಬಿ ಇದಕ್ಕೆ ಬೇಕಾಗಿರೋ ಗೊಬ್ಬರಗಳನ್ನು ಹಾಕಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದೀವಿ ಅನ್ನೋದು ನಮಗೆ ಗೊತ್ತು. ನಿಮಗೇನ್ರಿ ಗೊತ್ತು? ನಿಮ್ಗೇನು ಗೊತ್ತು?
ಎಲ್ಲೋ ಕುತ್ಕೊಂಡ್ಬಿಟ್ಟು ಯಾವನೋ ಹೇಳ್ದ, ಯಾವನೋ ಇನ್ಫ್ಲೂಯೆನ್ಸ್ ಮಾಡ್ದ, ಮಾತಾಡು ಪುನೀತ್ ಕೆರೆಳ್ಳಿ ವಿರುದ್ಧ ಅಂತ ಅಂದ, ಮಾತಾಡ್ಬಿಟ್ರಿ. ಸ್ಪಾಟಿಗೆ ಬನ್ನಿ, ಬನ್ನಿ ಬನ್ರಿ ಇಲ್ಲಿ. ಈ ಪ್ಲೇಸ್ ಇವತ್ತು ನೀವು ನೋಡ್ತಿದ್ದೀರಲ್ಲ, ಇದು ಹೆಂಗಿತ್ತು ಅಂತ ಗೊತ್ತಾ? ಹಿಂಗಿತ್ತು, ಹಿಂಗೆ ಹಾಳಾಗಿ. ಇಲ್ಲಿ ತೋರಿಸ್ರಿ, ಇಲ್ಲಿ ಬನ್ನಿ, ಇಲ್ಲಿ ಈ ಕಡೆ ಹೀಗೆ ಹಾಳು ಬಿದ್ದಿತ್ತು. ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡ್ತಿದ್ರು. ಇವತ್ತು ನಿಮಗೆ ಯಾರು ಹಾಕೊಡ್ತಿದ್ದಾರಲ್ಲ, ಇವತ್ತು ನಿಮ್ಗೆ ಯಾರು ಹಾಕೊಡ್ತಿದಾರಲ್ಲ ನಮ್ಮ ವಿರುದ್ಧ ಮಾತಾಡಿ ಅಂತ ಹೇಳಿ, ನನ್ನ ಮಕ್ಳಿಗೆ ಹೇಳ್ರಿ ಎದುರಿಗೆ ಬರ್ಲಿಕ್ಕೆ. ತಿಳಿದ ವಿಚಾರ ಮಾತಾಡ್ಬೇಡ್ರಿ, ಬನ್ರಿ ಸ್ಪಾಟಿಗೆ. ನೋಟಿಸ್ ಕೊಡ್ಸೋದು, FIR ಮಾಡಿಸೋದು, 2 ನಿಮಿಷದ ಕೆಲಸ ಮಾಡಿಸಿ ಹಿಂದೂ ದೇವಾಲಯಗಳ ಅಭಿವೃದ್ಧಿಗೆ ನೀವೇ ಯಾಕ್ರಿ ಅಡ್ಡ ನಿಂತ್ಕೊಂತೀರ? ಅಷ್ಟೊಂದು ಜ್ಞಾನ ಇದೆ ನಿಮಗೆ. ಆ ಜ್ಞಾನಕ್ಕೋಸ್ಕರ ಅಭಿಮಾನಿಗಳಾಗಿರ್ತೀವಿ ಅಷ್ಟೇ. ನಿಮಗೆ ನಿಮ್ಮ ಬಗ್ಗೆ ಯಾಕೆ ಮಾತಾಡಿಲ್ಲ, ಯಾಕೆ ಇಷ್ಟು ದಿನ ಲೈವ್ ಬಂದಿಲ್ಲ ಹೇಳಿ? ಇವತ್ತು FIR ಕಾಪಿ ಹಾಕ್ಸಿದ್ದೀರಾ, ಇವತ್ತು FIR ಆಗಲೇಬೇಕು ಅಂತ ಹೇಳ್ಬಿಟ್ಟು ಆಟ ಹಿಡಿದು ಕುಂತಿದ್ದೀರಾ. ಬನ್ನಿ ಇಲ್ಲಿಗೆ. ಒಂದು ಮರದ ಜೀವ ಹಾನಿ ಮಾಡಿದರೆ, ಒಂದೇ ಒಂದು ಮರದ ಜೀವ ಹಾನಿ ಮಾಡಿದರೆ, ಪುನೀತ್ ಕೆರೆಹಳ್ಳಿ ಆಗಿರ್ಬೋದು, ರಾಷ್ಟ್ರ ರಕ್ಷಣಾ ಪಡೆ ಆಗಿರ್ಬೋದು, ಯುವ ಬ್ರಿಗೇಡ್ ತಂಡ ಆಗಿರ್ಬೋದು, ನಾವು ಮರ ಬೆಳೆಸೋರ್ರಿ, ಮರ ಕಡಿಯೋರಲ್ಲ. ಬನ್ರಿ ತೋರಿಸ್ತೀನಿ, ಮೀಸೆ ಬಳಸ್ಕೊಬಿಡ್ತೀವಿ ನಾವು. ಬಂದು ತೋರಿಸಿ ಇಲ್ಲಿ. ತೋರಿಸ್ರಿ ಇದನ್ನ. ಈ ಮರ ಇನ್ನೊಂದು ಇದಕ್ಕೆ ಕಟ್ಟೆ ಕಟ್ಟಿ, ಇದಕ್ಕೆ ಮಣ್ಣು ತುಂಬಿ, ಇದಕ್ಕೆ ಮ್ಯಾಲ್ ಪ್ಲಾಸ್ಟಿಂಗ್ ಮಾಡಿದೆ. ಯಾಕೆ ಬಿಟ್ಕೊಂಡಿದೀವಿ ಇದನ್ನ? ಯಾಕೆ ನಾವು ಇದಕ್ಕೆ ಬೇವಿನ ನೀರು ಇವನ್ನೆಲ್ಲ ಮಾಡಿ ಗೊಬ್ಬರಗಳನ್ನು ಯಾಕೆ ಹಾಕ್ತಾ ಇದೀವಿ? ಈ ಅರಳಿ ಮರ ಉಳಿಬೇಕು ಅಂತ. ಇದನ್ನ ಪೂಜ್ಯನೀಯ ಭಾವನೆಯಲ್ಲಿ ನೋಡೋದೇ ಹಿಂದೂ ಧರ್ಮ. ಮರಗಳನ್ನ ಕುಂತ್ಕೊಂಡು ಮಾತಾಡೋದಲ್ಲ ಅಹೋರಾತ್ರ ಅವರೇ. ಅದಕ್ಕೊಂದು ರೀಸನ್ ಇರಬೇಕು, ಒಂದು ಸಂಸ್ಕೃತಿ ಇದೆ. ಈಗಲಾದರೂ ಅರ್ಥ ಮಾಡ್ಕೊಳ್ತೀರಾ ನೀವು? ನಿಮ್ಮ ತಂಡ ಅಂತ ನಾನು ನೀಟಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಆ ಜ್ಞಾನಕ್ಕೊಂದು ಬೆಲೆ ಇದೆ, ಆ ಬೆಲೆನ ದಯವಿಟ್ಟು ಉಳಿಸ್ಕೊಳ್ಳಿ. ನಿಮ್ಮನ್ನೆಲ್ಲೋ ಇಟ್ಟಿದ್ದೀವಿ, ಅಲ್ಲೇ ಇರಿ. ಈ ಮರ ಎಲೆ ಬಿಡ್ತಿರ್ಲಿಲ್ಲ, ಇವತ್ತು ಈ ಮರ ಇಲ್ಲಿ ಎಲೆ ಬಿಡಂಗ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಅದನ್ನು ಉಳಿಸ್ಕೊಳ್ತಾ ಇದೀವಿ ಅಂತ ಅಂದ್ರೆ, ಅದಕ್ಕೆ ನಮಗೆ ಗೊತ್ತು ಎಷ್ಟು ಕಷ್ಟ ಅಂತ. ಇಲ್ಲೊಂದು ಮರ ಉಳಿಸ್ಕೊಳ್ತಾ ಇದೀವಿ. ಈ ಮರಕ್ಕೆ ಈ ಕಟ್ಟೆ ಕಟ್ಟಕ್ಕಿದೆಯಲ್ರಿ, ಹಿಂಗ್ ಬನ್ರಿ ಈ ಕಡೆ, ಬನ್ನಿ ಈ ಕಡೆ. ಈ ಕಟ್ಟೆ ಉಳಿಸ್ಕೊಳ್ತಾ ಇದೀವಲ್ರಿ, ಈ ಕಟ್ಟೆ ಕಟ್ಟಿ ಮರಕ್ಕೆ ಉಳ್ಸಕ್ಕೆ ಅಣ್ಣ ಬರೋಣ ಅಲ್ಲಿ. ಬರೀ ಮಣ್ಣು ತುಂಬಕ್ಕೆ, ಇದಕ್ಕೆ ಮಣ್ಣು ತುಂಬಕ್ಕೆ ಎಷ್ಟು ಖರ್ಚು ಮಾಡಿದೀವಿ ಅಂತ ಗೊತ್ತಾ? ಎಲ್ಲೋ ಕೂತ್ಕೊಂಡು ಮರಗಳನ್ನ ಹಾಳು ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅಣ್ಣ. ಬರೀ ಈ ಕಟ್ಟೆ ಮಣ್ಣು ತುಂಬಿ ಅದಕ್ಕೆ ಉಳ್ಸಕ್ಕೆ ಎಷ್ಟು ಕಷ್ಟಪಟ್ಟಿದೀವಿ ಅಣ್ಣ? ಎಷ್ಟೋ ಸಾವಿರ ಲಕ್ಷದ 1 ಲಕ್ಷ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಸರ್. ಇವಾಗ ಸದ್ಯನೇ 3-4 ಲಕ್ಷ ರೂಪಾಯಿ ತರ ಖರ್ಚಾಗಿದ್ದೀವಿ. ಟೋಟಲ್ ಇಲ್ಲಿ ಖರ್ಚಾಗಿರೋದು ಮರಗಳನ್ನ ಆಗಿದ್ದೀವಿ ಸದ್ಯ ಮಟ್ಟಿಗೆ. ಎಲ್ಲೋ ಕುತ್ಕೊಂಡು ಮಾತಾಡೋದಲ್ಲ. ಆಮೇಲೆ ಇಲ್ಲಿ ಬನ್ನಿ, ಹಂಗೆ ವೃಕ್ಷ ರಕ್ಷಾ ತಂಡದವ್ರೆ, ಇಲ್ಲಿ ನೆಟ್ಟಿರೋ ಗಿಡಗಳನ್ನ ನೀವು ತೋರಿಸ್ಲೇ ಇಲ್ಲ. ಎಲ್ಲ ಒಂಚೂರು ಹಾಗೆ ಮೇಲೆ ಇಡೀರಿ. ಹೀಗೆ ಇಲ್ಲಿ ನೆಟ್ಟಿರೋ ಗಿಡಗಳನ್ನ ನೀವು ತೋರಿಸ್ಲೇ ಇಲ್ಲ. ಇಲ್ಲಿ ಬಂದಿದ್ರಲ್ವಾ ಗೊತ್ತಾಗೋದು ವಾಸ್ತವ ಏನು ಅಂತ. ಎಲ್ಲೋ ಕೂತ್ಕೊಂಡ್ರೆ ಹೆಣ್ಣು ನಿಂದಕ್ಕ ಅನ್ನೋದಲ್ಲ, ಎದುರಿಗೆ ಬಂದು ನಿಂತ್ಕೊಂಡ್ರೆ ತಾನೇ ಗೊತ್ತಾಗೋದು ಪುನೀತ್ ಕೆರೆಹಳ್ಳಿ ಅಂದ್ರೆ ಏನು, ಒಂದು ಮಾತೇನು, ಒಂದು ನಡತೆ ಏನು ಅಂತ. ಎಲ್ಲೋ ಕೂತ್ಕೊಂಡು ಏನೋ ಮಾತಾಡೋನಿಗೆ ನಾವು ಹಂಗೆ ಆನ್ಸರ್ ಮಾಡೋದು. ನಾಲ್ಗೆ ಅರಿಬಿಟ್ಟೋನಿಗೆ ನಾಲ್ಗೆ ಅರಿಬಿಟ್ಟೆ ಮಾತಾಡೋದು. ನೀವು ಮಾತಾಡೋದು ಇಲ್ವಾ? ಆದರೂ ನಿಮ್ಮಲ್ಲಿ ಒಂದು ಗೌರವ ಇದೆ. ಯಾಕೆ ಗೊತ್ತಾ? ನಿಮ್ಮಲ್ಲೊಂದು ಜ್ಞಾನ ಇದೆ ಅಂತ ಎಲ್ಲೋ ಇಟ್ಟಿದ್ದೀವಿ, ಅಲ್ಲೇ ಇರೋದಕ್ಕೆ ಪ್ರಯತ್ನ ಪಡಿ. ಯಾಕೆ ಇವ್ಯಾವು ಗಿಡಗಳಲ್ವಾ ನಾವು ತಂಡ ಮಾಡಿದ್ದಲ್ವಾ? ಹಂಗೆ ಬನ್ನಿ, ಹಿಂಗೆ ತಿರುಗಿಸಿ ಬನ್ನಿ. ಬಿಲ್ವಪತ್ರೆ ಮರ ಅಲ್ವಾ? ಬನ್ನಿ ಹಿಂಗೆ ತಿರುಗಿಸಿ ಬನ್ನಿ. ಮರ ಅಲ್ವಾ? ಬನ್ನಿ ಮ್ಯಾಲೆ ತೋರಿಸಿ ಹಂಗೆ. ಅದು ಮರ ಇದು ಕಟ್ಟಿದ್ದಲ್ವಾ? ಈ ಮರಕ್ಕೆ ಇದನ್ನ ಉಳಿಸ್ಕೊಳಕ್ಕೆ ಇಲ್ಲೊಂದು ಕಟ್ಟೆ ಕಟ್ಟಿ, ಇಲ್ಲಿ ಈ ಮಣ್ಣು ಫಿಲ್ಲಿಂಗು ಎಲ್ಲ ಹಿಂಗೆ ಮೇಲೆ ತೋರಿಸಿ. ಅಹೋರಾತ್ರ ಅವ್ರೆ, ಇದಕ್ಕೆ ಬೇಕಾಗಿರೋ ಮಣ್ಣು ಫಿಲ್ಲಿಂಗು ಎಷ್ಟು ಕಷ್ಟಪಟ್ಟು ತರಬೇಕು ಗೊತ್ತಾ? ಇದೇ ನಮ್ಮ ಕೆಲವು ಇಲಾಖೆಯವರು ಬಿಡೋದಿಲ್ಲ ಟಿಪ್ಪರ್ನಲ್ಲಿ. ನಮಗೆ ಇಲ್ಲಿಗೆ ಮಣ್ಣು ತಗೊಬರೋದಕ್ಕೆ ಒಳ್ಳೆ ಮಣ್ಣು ಬೇಕು ಅಂತ ಎಷ್ಟು ಕಷ್ಟಪಟ್ಟು ತರ್ತೀವಿ ಗೊತ್ತಾ? ನೀವು ಹೇಳಿದ್ದೇನು, ನಾಗರಿಕಲ್ನ ತೆಗಿಬೇಕಾದ್ರೆ ನೀವು ಹೊಡೆದ್ರು ಬೇರ್ನ ಅಂತ ಅಲ್ವಾ?
ಆ ಮರದ ಪರಿಸ್ಥಿತಿ, ಮರ ನಮ್ಮನ್ನು ಕೇಳ್ಕೊಂಡಿದೆ ರೀ ಉಳಿಸು ಅಂತ. ಬನ್ನಿ ತೋರಿಸ್ತೀನಿ, ನೀವೇನು ಹೇಳ್ತಾ ಇದ್ರು ಅದನ್ನೇ. ಈ ಎಲ್ಲ ನಾಗರ ಕಲ್ಲುಗಳು ಅದರಲ್ಲಿ ಇತ್ತು. ಆ ಮರ ಕೆಳಗಿಂದ ಬುಡದಲ್ಲಿ ತುಂಬಾ ಚೆನ್ನಾಗಿದೆ. ಬನ್ನಿ ಅಹೋರಾತ್ರ ಅವರೇ, ಈ ಮರ ತುಂಬಾ ಆಳಕ್ಕಿದೆ. ಇಲ್ಲಿ ಹೈಟಿಗೆ ಮಣ್ಣು ಮುಚ್ಚಿ ಉಚ್ಚೆ ಇದು ಮೂತ್ರ ವಿಸರ್ಜನೆ ಮಾಡಿದ್ರಲ್ಲ, ಇಷ್ಟು ಹೈಟಿಗೆ ಮಣ್ಣು ತುಂಬಿದ್ರಲ್ಲ, ಆಗ ಬೆಳೆದ ಬೇರ್ಗಳಿದು, ಮರದ ಬುಡ ಅಲ್ಲ. ಇನ್ನು ಇಲ್ಲಿಗೆ ಬನ್ರಿ, ವಾಸ್ತವವಾಗಿ ಬನ್ನಿ, ಇನ್ನು ವಾಸ್ತವವಾಗಿ ಬನ್ನಿ ಇಲ್ಲಿಗೆ ನೇರವಾಗಿ ಬನ್ನಿ ನೀವು. ಈ ಮರ ಉಳಿಸೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಇದನ್ನ ಪ್ರತಿದಿನ ತೆಗ್ದಿದ್ದಾರೆ ಅಣ್ಣ. ಬನ್ನಿ ಅಣ್ಣ ಈ ಕಡೆಗೆ. ಎಷ್ಟು ದಿನ ಎಷ್ಟು ನೀಟಾಗಿ ತೆಗ್ದಿದ್ದಾರೆ ಗೊತ್ತಾ? ಏನೇನಿತ್ತು ಈ ಮರದ ಬೇರೊಳಗೆ? ಇದರಲ್ಲಿ ಕಚಡ ಇತ್ತು, ಎಲ್ಲ ಮಣ್ಣಿತ್ತು, ಕಲ್ಲಿತ್ತು, ಎಲ್ಲ ಇತ್ತು. ಇನ್ನೂ ಇದೆ. ಇನ್ನು ಅಡಿಯಲ್ಲಿ ಕೂಡ ನಾನು ಕಟ್ ಮಾಡಿರೋದು. ಬನ್ರಿ ಹೇಳಿದ್ಮೇಲೆ ಇವತ್ತು ದಿವಸಲಿ ನಾನು ಕಟ್ ಮಾಡಿರೋದು. ಸಮಸ್ಯೆದಲ್ಲಿ ಏನಿಲ್ಲ. ನಾಗರ ಕಲ್ಲು ದೇವಸ್ಥಾನ ಇದೆ, ಇದನ್ನ ನಾನು ತೆಗ್ದಿರೋದು. ಬಂದು ನೋಡ್ರಿ, ಡೇಟ್ ಆದ್ರೆ ಡೇಟಾಗಿ ಬಂದು ನೋಡಿ. ಬನ್ನಿ ಇಲ್ಲಿ ಅಹೋರಾತ್ರ ಅವ್ರೆ, ಬನ್ನಿ ರೇ. ಇದೇನ್ರಿ ವೃಕ್ಷ ರಕ್ಷಣೆ ಅಂದ್ರೆ? ಇದ್ ನಾವಿಟ್ಟಿರೋದೇನ್ರಿ? ಇದ ವೃಕ್ಷ ರಕ್ಷಣೆ. ಬೇರನ್ನ ಯಾಕೆ ನಾವು ಅಲ್ಲಿ ನೀಟಾಗಿ ತೆಗೆದು ಕ್ಲೀನ್ ಮಾಡ್ತಿದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಎಲ್ಲೋ ಕುತ್ಕೊಂಡು ಮಾತಾಡೋದಲ್ಲ. ಬನ್ನಿ ಇಲ್ಲಿ ತೋರಿಸಿ, ಇಲ್ಲಿ ಬನ್ನಿ. ಅಹೋರಾತ್ರನಿಗೆ ಎಲ್ಲೋ ಕುತ್ಕೊಂಡು ಮಾತಾಡಿದ್ರೆ ಗೊತ್ತಾಗೋದಿಲ್ಲ. ಅಹೋರಾತ್ರ ಅವ್ರೆ, ಇದೇನಿದು? ಇದ ವೃಕ್ಷ ರಕ್ಷಣೆ? ನಮ್ ಬಗ್ಗೆ ಮಾತಾಡೋದು, ಅಪಪ್ರಚಾರ ಮಾಡೋದು ನಾ ಬಿಡ್ರಿ. 3-4 ಸಲ ಸುಮ್ಮನೆ ಅಷ್ಟೇ ಇಲ್ಲ. ಇದ ವೃಕ್ಷ ರಕ್ಷಣೆ? ಇದ್ರೊಳಗಡೆ ಪ್ಲಾಸ್ಟಿಕ್ ಎಲ್ಲ ಸೇರ್ಕೊಳ್ತಳ್ರಿ. ಇದ ವೃಕ್ಷ ರಕ್ಷಣೆ? ಇದನ್ನ ಯಾಕೆ ತೆಗಿತಿದೀವಿ ಅಂದ್ರೆ, ಈ ಮರನ ಉಳಿಸೋದಕ್ ಮಾಡ್ತಾ ಇರೋದ್ರಿ. ಇಲ್ಲೆಲ್ಲೋ ಗ್ಲಾಸ್ ಇದೆ ನೋಡಿ ಮರದೊಳಗಡೆ. ಇದನ್ನ ತೆಗಿಲಿಲ್ಲ ಅಂದ್ರೆ ಮರ ಉಳಿಯುತ್ತೇನ್ರಿ? ಉಳಿಯುತ್ತಾ ಅದು? ಇಟ್ಕೊಳ್ಳಿ ಇಲ್ಲಿ. ನೀವು ಉಳಿಸ್ಕೋಬೇಕು. ಅಹೋರಾತ್ರ ಅವ್ರೆ, ಮರದ ಒಳಗಿರ್ತಕ್ಕಂಥ ಈ ಕಚಡಗಳನ್ನ ನೀಟಾಗಿ ತೆಗೆದು ಆ ಮರವನ್ನ ಉಳಿಸ್ಕೊಂಡು, ಅರ್ಲಿ ಮರದ ಬೇರ್ರಿ ಬೆಳೆಯತ್ರಿ. ಬನ್ರಿ, ಇನ್ನೊಂದು 15 ದಿವಸಕ್ಕೆ ತೋರಿಸ್ತೀನಿ. ತಲೆಯಲ್ಲಿ ಬುದ್ಧಿ ಇಟ್ಕೊಳ್ಳಿ. ಲದ್ದಿ ಇಟ್ಕೊಂಡವ್ರ ತರ ಮಾತಾಡಬೇಡಿ. ನಮಗೆ ಈಗಲೂ ನಿಮ್ಮ ಮೇಲೆ ಒಂದು ಗೌರವ ಇದೆ ರೀ. ಯಾಕೆ ಗೊತ್ತಾ? ನಿಮ್ಮಲ್ಲೊಂದು ಜ್ಞಾನ ಇದೆ ಅಂತ. ನಿಮ್ಮನ್ನೆಲ್ಲೋ ಇಟ್ಟಿದ್ದೀವಿ, ಅಲ್ಲೇ ಇರ್ಲಿಕ್ಕೆ ಪ್ರಯತ್ನ ಪಡಿ, ಆಯ್ತಾ? ಬನ್ನಿ ನೇರವಾಗಿ. ಯಾವತ್ತಾರು ಭೇಟಿಯಾಗಿದ್ದೀರಾ? ಯಾವತ್ತಾರು ಎದುರಿಗೆ ಕುಳಿತಿದ್ದೀರಾ? ನಾವು ಹೇಗೆ, ನಮ್ಮಲ್ಲಿರೋದೇನು, ನಮ್ಮ ತನ ಏನು ಅರ್ಥ ಮಾಡ್ಕೊಂಡಿದ್ದೀರಾ? ಯಾರಾದರೂ ಪಕ್ಷ ಅನ್ನೋರ ಜೊತೆಗೆ ಬಂದಿದ್ದೀರಾ? ಮುಸಲ್ಮಾನ್ ವಿರೋಧಿ ಅನ್ನೋರು ನಮ್ಮ ಜೊತೆ ಬಂದು ನಮ್ಮ ಜೊತೆ ಇರೋ ಮುಸಲ್ಮಾನ್ ಫ್ರೆಂಡನ್ನು ನೋಡಿದ್ದೀರಾ? ಧರ್ಮ ನಂದು ಹಿಂದೂ ಧರ್ಮ. ನಾನು ಹಿಂದೂ ಅಂತ ಹೇಳ್ಕೊಂಡ್ರೆ ಹುರ್ಕೊಳ್ರಿ. ನನಗೇನಾಗಬೇಕಾಗಿದೆ? ಹುರ್ಕೊಂಡು ಯಾವನೋ ನಿನಗೆ ಹೇಳ್ಬಿಟ್ಟು ಅವನು ಯಾವನಿಗೋ ಬೆಲೆ ಕೊಡ್ಬೇಕಂತೆ. ನಾನು ಮಾತಾಡೋದು ಹಂಗೆ. ನನಗೆ ವಿರೋಧ ಮಾಡಿದ್ರೆ, ಇಂಥ ಕೆಲ್ಸಕ್ಕೆ ವಿರೋಧ ಮಾಡಿದ್ರೆ, ಆ್ಯಕ್ಚುಲಿ ನೀವಲ್ದಲೆ ಅಹೋರಾತ್ರ ಅವರೇ ಬೇರೆ ಯಾರು ಮಾಡಿದ್ದಿದ್ರೆ ಅವನಿಗೆ ಮಾತಾಡ್ತಿದ್ದ ರೀತಿನೇ ಬೇರೆ. ಆದರೂ ನಿಮಗೇನು ಮಾತಾಡ್ತಿಲ್ಲ. ಗೌರವವಾಗಿ ತಿಳಿಸಿ ಹೇಳ್ತಾ ಇದೀವಿ. ಯಾಕೆ ಗೊತ್ತಾ? ನಿಮ್ಮ ಮೇಲೊಂದು ಗೌರವ ಇದೆ, ನಿಮ್ಮಲ್ಲೊಂದು ಜ್ಞಾನ ಇದೆ ಅಂತ. ನಿಮ್ಮನ್ನೆಲ್ಲೋ ಇಟ್ಟಿದ್ದೀವಿ, ಅಲ್ಲೇ ಇರ್ಲಿಕ್ಕೆ ಪ್ರಯತ್ನ ಪಡಿ, ಆಯ್ತಾ? ಇದು ಸ್ಥಿತಿ, ವಾಸ್ತವ. ಬನ್ನಿ, ಇನ್ನೊಂದು 2 ವರ್ಷ ಬಿಟ್ಟು ಈ ಮರ, ನಮ್ಮ ಮರ ಹೆಂಗ್ ಉಳಿದಿರುತ್ತೆ ಅಂತ ನೋಡಿ. ಎಷ್ಟು ಮರ ನಟ್ಟಿದ್ದೀರಾ ನೀವು? ಯಾವ್ಯಾವ ಬೆಟ್ಟದಲ್ಲಿ ಎಷ್ಟೆಷ್ಟು ಮರ ನಟ್ಟಿದ್ದೀರಾ? ಬರ್ತೀರಾ? ತೋರಿಸ್ತೀವಿ. ತೋರಿಸ್ತೀವಿ. ನಾವು ಯಾವ್ಯಾವ ಮರ ಎಲ್ಲೆಲ್ಲಿ ಎಷ್ಟೆಷ್ಟು ನಟ್ಟಿದ್ದೀವಿ ನಾನು ಕರ್ಕೊಂಡೋಗಿ ತೋರಿಸ್ತೀನಿ. ನಾವು ನಟ್ರೆ ಮರಗಳು ನೋಡೋಕ್ಕೆ ನಿಮ್ಗೆ ಇನ್ನೂ ಒಂದು 5-6 ತಿಂಗಳು ಬೇಕಾಗ್ಬೋದು. ನೋಡಿ ಚಿಗುರು ಹೊಡೆದಿರೋದು ನೋಡಿ. ಕಟ್ ಮಾಡಿ ಇನ್ನೂ ಇದಾಗಿಲ್ಲ, ಆಗ್ಲೇ ಚಿಗುರು ಹೊಡಿತದೆ. ಈ ಕಡೆ ತಿರುಗಿಸಿ ಒಂದು ನಿಮಿಷ. ಅಹೋರಾತ್ರ ಅವರೇ, ದಯವಿಟ್ಟು ಒಂದ್ಸಲ ನೇರವಾಗಿ ಬನ್ನಿ. ಕಳಿಸಿದ್ದೀರಾ? ನೋಟಿಸ್ ಕಳಿಸಿದ್ರಾ? FIR ಮಾಡಿಸ್ತೀರಾ? ನೋವೇ. ಧರ್ಮದ ಕೆಲಸ, ಈ ದೇವರ ಕೆಲಸವನ್ನ, ಈ ನಾಗರ ಕಟ್ಟೆಯನ್ನ ನಿಲ್ಸೋದಕ್ಕೆ ಪ್ರಯತ್ನ ಪಟ್ರೆ ನಾಗಮ್ಮ ತಾಯಿ, ನಾಗರ ಕಲ್ಲು ನಿಮ್ಮನ್ನು ನೋಡ್ಕೊಳ್ಳುತ್ತೆ. ನೀವೇ ಹೇಳ್ತೀರಾ ಇದ್ರ ವಾಸ್ತವ ಫಲಿತಾಂಶ ಏನು ಅಂತ. ಅನ್ಯಾಯವಾಗಿ ನನ್ನನ್ನು ದೂರಿ
ಯಾರೆಲ್ಲ ನನ್ನ ವಿರುದ್ಧ ಮಾತಾಡಿದಾರೋ ಇವತ್ತು ಅವರೆಲ್ಲ ಅನುಭವಿಸ್ತಿದ್ದಾರೆ. ನಿಮಗೆ ನಾನು ಬಿಡಿಸಿ ಯಾಕೆ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಅಂದರೆ, ನಾವು ಕೆಲವು ನಿಮ್ಮ ಮಾತುಗಳನ್ನು ನೋಡಿದ್ದೀವಿ, ಕೆಲವು ವಿಚಾರಗಳನ್ನು ನಿಮ್ಮನ್ನು ಗಮನಿಸಿದ್ದೀವಿ. ಯಾರೋ ಹೇಳ್ಕೊಟ್ಬಿಟ್ಟಿದ್ದಾರೆ, ಯಾರೋ ಏನೋ ಮಾತಾಡ್ಬಿಟ್ಟಿದ್ದಾರೆ, ಮಿಸ್ಗೈಡ್ ಆಗಿರುತ್ತೆ ಅಂತ ಸುಮ್ಮನೆ ಆಗ್ತೀವಿ. ಆದರೆ ನೀವು ಇವತ್ತು ಈ ನಾಗರಿಕಟ್ಟೆ ಕೆಲಸನೇ ನಿಲ್ಲಿಸೋವರೆಗೂ ಬಂದಿದ್ದೀರಾ. ನಾನು ಇನ್ನೂ ಒಂದು ಹೇಳ್ತೀನಿ, ನಿಲ್ಲಿಸಿ ನೋಡೋಣ ನಾಗರಿಕಟ್ಟೆ ಕೆಲಸನ. ಸಾಧ್ಯನೇ ಇಲ್ಲ ಅವರ ಹತ್ರ. ಅವರೇ ಬನ್ನಿ, ನಮ್ಮ ತಂದೆ ಸ್ಥಾನದಲ್ಲಿದ್ದೀರಾ, ನಿಮಗೊಂದು ಬೆಲೆ ಇದೆ. ಯಾಕೆ ನಿಮಗೆ ಬೆಲೆ ಕೊಡ್ತೀವಿ, ಯಾಕೆ ನಿಮಗೆ ಗೌರವ ಕೊಡ್ತೀವಿ ಅಂದರೆ ನಿಮ್ಮಲ್ಲೊಂದು ಜ್ಞಾನ ಇದೆ. ಅದಕ್ಕೋಸ್ಕರ ಅಹಂಕಾರ ಬೇಡ. ಬನ್ನಿ, ಜೊತೆಗೆ ಬಂದು ಇಲ್ಲಿಗೆ ಸ್ಪಾಟಿಗೆ ಬಂದು ನೋಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.